ನವರಾತ್ರಿ ಎಂದರೆ 9 ದಿನಗಳಲ್ಲಿ ದೇವಿಯ ವಿಶೇಷ ಪೂಜೆ ನಡೆಸಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ದೇವರಿಗೆ ವಿಶೇಷ ವಿಭಿನ್ನ ರೀತಿಯ ಹೂವಿನ ಅಲಂಕಾರ ಮಾಡುವ ಪದ್ಧತಿ ಕೂಡ ಇದೆ. ಹಾಗಾಗಿ ಹೂವಿನ ವ್ಯಾಪಾರವು ಬಲು ಜೋರಾಗಿ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಊರ ಪರಊರಿನ ಅದೆಷ್ಟೋ ಹೂವಿನ ವ್ಯಾಪಾರಿಗಳು ಸೀಸನ್ ವೈಸ್ ಬರುವುದು ವಾಡಿಕೆ. ಈ ಬಾರಿಯ ನವರಾತ್ರಿ ಹಬ್ಬಕ್ಕೆ ಕುಶಾಲನಗರದ ಅಭಿಷೇಕ್ ಎನ್ನುವ ರಿಕ್ಷಾ ಚಾಲಕರು ಬಿಸಿ ರೋಡ್ಗೆ ಹೂವು ವ್ಯಾಪಾರಕ್ಕೆಂದು ಬಂದಿದ್ದಾರೆ. ಇಲ್ಲೇನು ವಿಶೇಷ ಅಂದ್ರೆ ಇವರು ರಿಕ್ಷಾ ಚಾಲಕರಾಗಿದ್ದು ಸ್ವಂತ ರಿಕ್ಷಾ ಇಟ್ಟುಕೊಂಡಿದ್ದಾರೆ. ಇದೇ ರಿಕ್ಷಾದಲ್ಲಿ ಅಲಂಕಾರ ಮಾಡಿಕೊಂಡು ಹೂವನ್ನು ವ್ಯಾಪಾರ ಮಾಡಲು ಬಿಸಿ ರೋಡ್ಗೆ ಬಂದಿದ್ದಾರೆ. ಕಳೆದ 5 ವರ್ಷಗಳಿಂದ ಈ ರೀತಿಯಾಗಿ ವ್ಯಾಪಾರದಲ್ಲಿ ತೊಡಗಿರುವ ಇವರು ಇಂತಹ ಹಬ್ಬದ ಸಮಯದಲ್ಲಿ ಮಾತ್ರ ಊರಿನಿಂದ ಊರಿಗೆ ರಿಕ್ಷಾದಲ್ಲೇ ಪ್ರಯಾಣ ಬೆಳೆಸಿ ವ್ಯಾಪಾರ ಮಾಡುತ್ತಾರೆ. ರೈತನ ಕೈಯಿಂದ ನೇರವಾಗಿ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಹೂ ಗ್ರಾಹಕನ ಕೈ ಸೇರಬೇಕು ಎಂಬುದು ಇವರ ಉದ್ದೇಶವಾಗಿದೆ ಎನ್ನುತ್ತಾರೆ ಅಭಿಷೇಕ್. ಬೇರೆ ಗೂಡ್ಸ್ ಏನು ಮಾಡೋದಿಲ್ಲ. ಗೂಡ್ಸಿಗೆ 8,000 7,000 ಕೇಳ್ತಾರೆ. ಆ 8,000 7,000 ಕೊಟ್ಟರೆ ನಾನು ಇಲ್ಲಿ ಬಂದು ಗ್ರಾಹಕರ ಹತ್ರ ಕಿತ್ಕೊಳ್ಬೇಕಾಗ್ತದೆ ಆ 8,000 7,000 ರೂಪಾಯಿ. ಅದರಿಂದ ನಾನು ಏನು ಮಾಡ್ತೀನಿ, ನನ್ನ ಸ್ವಂತ ಗಾಡಿ 800 ರೂಪಾಯಿ ಡೀಸೆಲ್ ಹಾಕಿ ಆ ಗಾಡಿಲೇ ತೊಗೊಂಡು ಬಂದು ನಾನು ವ್ಯಾಪಾರ ಮಾಡಿ ನನ್ನ ಒಂದು ಸಂಬಳದಂತೆ ನಾನು ಹೋಗ್ತೇನೆ. ನಾನೊಂದು 5 ವರ್ಷದಿಂದ ಇದು ಹೂವಿನ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ನನ್ನ ಏನು ಅಂದರೆ ರೈತರಿಂದ ಗ್ರಾಹಕರಿಗೆ ಕಮ್ಮಿ ಬೆಲೆಯಲ್ಲಿ ಒದಗಿಸ್ಕೊಡುವಂಥ ನನ್ನ ವ್ಯಾಪಾರ. ನನಗೆ ಸಂಪಾದನೆ ಮಾಡಬೇಕು ಅಂತಲ್ಲ, ನನಗೆ ಏನಂದರೆ ರೈತರಿಂದ ಗ್ರಾಹಕರಿಗೆ ಕಮ್ಮಿ ದರದಲ್ಲಿ ತಲುಪಿಸೋ ಜವಾಬ್ದಾರಿ. ಮತ್ತು ಸೀಸನ್ ವೈಸ್ ಮಾಡ್ತೇನೆ. ನಾನು ಆಟೋ ಓಡಿಸ್ತೇನೆ ಮತ್ತು ಬೇಕರಿದು ಡಿಸ್ಟ್ರಿಬ್ಯೂಟ್